ಉದಯಣ್ಣ ಹಾಯ್. ಎಂಚಲ್ಲರು ಚಾ ಪರಿಯರ ದಾತಿ ತಿಂಡಿ ಫಸ್ಟ್ ಲೈಕ್ ಉದಯಣ್ಣನ ಥ್ಯಾಂಕ್ ಯು. ನೂರು ಲಡ್ಡು ಅವರು ಹಾಯ್. ನೂರು ಲಡ್ಡು ಅವರೇ ಹೇಗಿದ್ದೀರಾ? ಟೀ ಏನಾದರೂ ಕುಡಿದ್ರಾ? ಮಧ್ಯಾಹ್ನ ಊಟ ಮಾಡಿದ್ರಾ? ಇವತ್ತು ಕೂಡ ಉಪವಾಸನ? ಯಾನ್ ಸೂಪರ್ ಚಾ ದಾಣೆ ಅನ್ನ ಲೇಟ್ ಚಾ ಕಾಫಿ ಆಯಿತು. ಕಾಫಿ ಆಯಿತಾ? ನಾನು ಇವತ್ತು ಕೂಡ ಉಪವಾಸ ಅಂತ ಅಂದ್ಕೊಂಡೆ. ಲೈಕ್ ಡನ್ ಥ್ಯಾಂಕ್ ಯು ನೂರು ಲಡ್ಡು ಅವರೇ. ಎನ್ನ ಚಾ ಆತಜಿ ಯಾನ ನನ್ನ ಪಿದಡು ರಾತೆ ಐನರಿಕ ಪಿದಡ. ರವೀಂದ್ರಣ್ಣ ಹಾಯ್. ಚಾ ಪರಿಹಾರ ದಾದಿ ತಿಂಡಿ ಇತ್ತಡೆ. ಉದಯಣ್ಣ ಹಾಯ್ ಪನಂದಲೆ ರವೀಂದ್ರಣ್ಣ. ಒಂದು ತಿಂಗಳು ರಂಜಾನ್ ಹಬ್ಬದ ರೋಜ್ ಇರುತ್ತೆ ತಾನೆ, ಅದಕ್ಕೆ ಉಪವಾಸನಾ? ನೂರು ಲಡ್ಡು ಅವರು ಚಾ ಆತಜಿ ಎನ್ನ ಆತಜಿ ರವೀಂದ್ರಣ್ಣ ಇಲ್ಲ ಬೋದು ಆಟೋ ಅಣ್ಣ ಹಾಯ್ ಹಾಯ್ ಅಂತ ಹೇಳ್ತಿದ್ದಾರೆ ನೂರು ಲಡ್ಡು ಅವರು. ಯಾನ ಆಫೀಸ್ ಬೇಲ ಅಂತ ನಿನ್ನ ಮೂಲ ಊರುಡು ಉದಯಣ್ಣ ಯಾಕಲ್ಲ ಒಂಜಿ ಆಫೀಸ್ ಉಂಡು ಐಟು ಬೇಲ ಅಂತಂದಿಲ್ಲ. ಉದಯಣ್ಣ ಹಾಯ್ ಪನ್ನೊಂದುಲ್ಲೇರು ರವೀಂದ್ರಣ್ಣದು. ನನಗೆ ಗೊತ್ತಿಲ್ಲ ನೂರು ಲಡ್ಡು ಅವರೇ. ಹೌದಾ? ನನಗೆ ವಿಷಯನೇ ಗೊತ್ತಿಲ್ಲ. ಲೈಕ್ ಎಷ್ಟು ಲೈಕ್ ಕೊಡ್ತೀರಾ ನೂರು ಲಡ್ಡು ಅವರೇ? ಆಗೊಮ್ಮೆ ಲೈಕ್ ಕೊಟ್ರಲ್ಲ, ಇನ್ನೊಂದು ಲೈಕ್ ಉಂಟಾ? ಪ್ರೀತಿ ಅಕ್ಕ ಹಾಯ್. ಪ್ರೀತಿ ಅಕ್ಕ ಎಂಚಲ್ಲರು ಚಾ ಪರಿಹಾರ ದಾದಿ ತಿಂಡಿ ಇತ್ತೇನೆ. ಇರ್ನ ಸಾಂಗ್ ಸೂಪರ್ ಆತನವೇ ಪ್ರೀತಿ ಅಕ್ಕ. ಖುಷಿ ಅಣ್ಣಂಗೆ ಇರ್ನ ಸಾಂಗಿಂದು ಪಾಯಸ ಎಡ್ಡೆ ಉಂಡು. ಮೊದಲು ನಿಮ್ಮ ತಲೆಗೆ ನನ್ನ ತಲೆಗೆ ಗುದ್ದಿರಾ? ನನ್ನ ತಲೆಗೆ ಗುದ್ದಿದ್ರೆ ನಿಮ್ಮ ಕೈಗೆ ನೋವಾಗೋದು. ಎನ್ನ ಚಾತಜಿ ಪ್ರೀತಿ ಅಕ್ಕ ಇರ್ನಾಡೆ. ಪ್ರೀತಿ ಸಿಸ್ ಹಾಯ್ ಪನಂದಿಲ್ಲ ರವೀಂದ್ರಣ್ಣೆ. ಪ್ರೀತಿ ಅಕ್ಕ ಹಾಯ್ ಅಂತ ಹೇಳ್ತಿದ್ದಾರೆ ನೂರು ಲಡ್ಡು. ಯಾರು ಒಂಜೇ ಕೊರು ಇವರು ಒಂಜೇ ಕೊರು ನೂರು ಲಡ್ಡು ಇಲ್ಲರ ಯಾರು. ಹಾಯ್ ಪ್ರೀತಿ ಅಕ್ಕ ಪನಂದಿಲ್ಲ ಉದಯಣ್ಣ. ಪಿನ್ ಮಾಡಿ ಯಾರನ್ನು? ನಿಮ್ಮನ್ನು. ನೀವು ಮತ್ತೆ ಎಲ್ಲಿ ನಾಪತ್ತೆ ಆಗ್ತೀರಾ? ಪಿನ್ ಮಾಡುದು ಮತ್ತೆ ನಿಮ್ಮನ್ನು ಹುಡುಕ್ಬೇಕಲ್ಲ. ಸತ್ಯ ಥ್ಯಾಂಕ್ ಯು. ಹಾಂ ಸತ್ಯ ಪ್ರೀತಿ ಅಕ್ಕ ಶೋಕಾತ ನಿಂಗೆ ಖುಷಿ ಅಂಡು ಮಲ್ಲ ಮಲ್ಲ ಇವ ಒಂದುಂಡು ಬಲೆ ಬಲೆ ಗೈಸ್ ಅಲ್ಲೇ ರವೀಂದ್ರಣ್ಣ ಎಲ್ಲ ಎತ್ತಂದಲ್ಲಿರು ಬಲೆ. ಹಾಯ್ ರವೀಂದ್ರ ಬ್ರೋಪನಂದಲ್ಲೇರು ಪ್ರೀತಿ ಅಕ್ಕ. ಹಾಯ್ ನೂರು ಬ್ರೋಪನಂದಲ್ಲೇರು ಪ್ರೀತಿ ಅಕ್ಕ. ಪ್ರೀತಿ ಅಕ್ಕ ಚಾಂಡಿ ಇನ್ನೊಂದಿಲ್ಲೇರು ಉದಯಣ್ಣೆ. ಹೈಡಲ್ಲಿದ್ದವರು ಬನ್ನಿ, ಹಾಗೆ ಲೈವ್ಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಯ್ ಉದಯಣ್ಣ ಚಾ ಪರಿಹಾರ ಏನೊಂದಿಲ್ಲೇರು ಪ್ರೀತಿ ಅಕ್ಕ. ಹಾಡು ಉದಯಣ್ಣ ಏರ್ನಾಡಿ. ಅಯ್ಯೋ ಮುದುಲಿ ನಾನು ಅಮ್ಮನ ಊರಿಗೆ ಬಂದೆ ನಿನ್ನೆ. ಹೌದಾ? ಇವತ್ತು ವಾಪಸ್ ಹೋದ್ರಾ ನೂರು ಲಡ್ಡು ಅವರೇ? ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹೌದು ಬನ್ನಿ. ಐಡಲ್ಲಿ ಎಂತ ಮೊಟ್ಟೆ ಇಡುದ ನೂರು ಲಡ್ಡು ಅವರೇ ಥ್ಯಾಂಕ್ ಯು. ಯಾನ್ ಮಿಕ್ಸರ್ ತಿಂಡ್ರಿ ಏನಂಬಿಡ್ದು ದೋರ್ತೆ ತಿಂಡಾರ ಇರು ಅಂದೆ ಪ್ರೀತಿ ಅಕ್ಕ. ಚಪ್ಪತೆ ಇರೆಂಚ ತಿಂಡಿ ತಿಂಡಾರ ಏನಂಬಿಡ್ದು ಮುದ್ದೂಲಿ ಬರ್ಸ ಉಂಟಲ್ಲ, ಬರ್ಸಲ್ಲ ಮರ ಅದು ಫ್ಯಾನ್ ಸೆಕೆ ಆಗ್ತದೆ. ಇಜ್ಜಿ ಚೂರ್ದಿತ್ತು ಏರೆ ಕುಲೆ ಎದ್ದಿತ್ತು ನಾ ಚೂರು ಪ್ರೀತಿ ಅಕ್ಕ. ನಿನ್ನೆ ಬಂದಿದ್ರ? ನಿನ್ನೆ ಯಾವಾಗ ಬಂದಿದ್ದು? ನಿನ್ನೆ ನೀವು ಖಾಲಿ ಮಿಕ್ಸರ್ ಮಾತ್ರ ನಾ ಪ್ರೀತಿ ಅಕ್ಕಗೆ ಏನೊಂದಿಲ್ಲ ಉದಾಹರಣೆ. ಶಾಂತಕ್ಕ ಹಾಯ್ ಶಾಂತಕ್ಕ ಚಾ ಪರಿಹಾರ ಅದೇ ತಿಂಡಿ ಇತ್ತಂಡು.
ನೂರು ಬ್ರೋ ಏನ ಕುದಾರ್ದ ಅರೆ ಇದು ತುಳು ಬರ್ಪುಜಿ ಕನ್ನಡ ಶಾಂತ ಸಿಸ್ ಹಾಯ್ ಪನೊಂದುಲ್ಲ ರವೀಂದ್ರಣ್ಣಿ ಅಂದು ಉದಯಣ್ಣ ಪನೊಂದುಲ್ಲ ಪ್ರೀತಿ ಅಕ್ಕ ಹಾಯ್ ಶಾಂತಕ್ಕ ಪನೊಂದುಲ್ಲ ಉದಯಣ್ಣಿ ನಿನ್ನೆ ಬಂದದ ಹೌದಾ ನೂರ್ಲಡ್ಡು ಅವರೇ ಹಾಯ್ ರವೀಂದ್ರ ಬ್ರೋ ಪನೊಂದುಲ್ಲ ಶಾಂತಕ್ಕ ಶಾಂತ ಸಿಸ್ ಚಾ ಪರಿಹಾರಕ್ಕೆ ಅನ್ನೊಂದುಲ್ಲ ಪ್ರೀತಿ ಅಕ್ಕ ಸೂಪರ್ ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ ಹಾಯ್ ಉದಯಣ್ಣ ಪನೊಂದುಲ್ಲ ಶಾಂತಕ್ಕ ನೂರು ಲಡ್ಡು ಅವರೇ ಥ್ಯಾಂಕ್ ಯು ಇಜ್ಜೆ ಪ್ರೀತಿಸಿ ಸೀರ್ನಾಡಿಗೆ ಏನೊಂದಿಲ್ಲ ಶಾಂತಕ್ಕ ರವೀಂದ್ರ ಬ್ರೋ ಪರಿಹಾರಕ್ಕೆ ಏನೊಂದಿಲ್ಲ ಪ್ರೀತಿ ಅಕ್ಕ ರವಿ ಅಣ್ಣ ಚಾಂಡಿಗೆ ಏನೊಂದಿಲ್ಲ ಹೃದಯಣ್ಣೆ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅನ್ನೊಂದಿಲ್ಲ ಶಾಂತಕ್ಕ ಲೈಕ್ ಕೊಡಿ ಲೈಕ್ ಕೊಡಲ್ಲ ಯಾರು ಕೂಡ ಪಿನ್ನು ಚುಚ್ಚು ಮಾರಾತಿ ಪಿನ್ನಿ ಚುಚ್ಚಿದ್ರೆ ನೀವು ಇಲ್ಲಿಂದ ಹೋಗ್ಲಿಕ್ಕೆಲ್ಲ ಗೊತ್ತಾಯ್ತಾ ನೂರು ಲಡ್ಡು ಅವರೇ ಆಂಡ್ ಶಾಂತ ಸಿಸ್ಪನೊಂದಿಲ್ಲ ಪ್ರೀತಿ ಅಕ್ಕ ಚಾತು ಜೀರ್ನಾಡಿ ಉದಯಣ್ಣಕ್ಕೆ ಏನೊಂದಿಲ್ಲ ರವೀಂದ್ರಣ್ಣೆ ಒಂದೇಳು ಸತ್ಯಕ್ಕ ಹಾಯ್ ಎಂಚೆಲ್ಲರ ಚಾ ಪರಿಹಾರ ದಾದಿ ತಿಂಡಿತ್ತೇನೆ ಲೈಕ್ ಡನ್ ಥ್ಯಾಂಕ್ ಯು ರವೀಂದ್ರಣ್ಣ ಥ್ಯಾಂಕ್ ಯು ಹಾಯ್ ಕವಿತಕ್ಕ ಪನ್ನರ ಉದಯಣ್ಣ ಇದ್ದೀನಿ ಇದೇ ಟೈಮ್ ಏನು ಯಾವಾಗ ಟೈಮ್ ಸಿಗ್ತದೆ ಆ ಹೊತ್ತಲ್ಲಿ ಹಾಯ್ ಪ್ರೀತಿ ಸಿಸ್ಪನೊಂದಿಲ್ಲ ಸ್ವಾತ್ಯಕ್ಕ ಹಾಯ್ ಗುಡ್ ನೈಟ್ ಬನ್ನಿ ನೂರು ಲಡ್ಡು ಅವರು ಇಜ್ಜಿಯ ರವಿ ಅಣ್ಣ ಹೇಳ್ತಿದ್ದಾರೆ ಉದಯಣ್ಣ ಮಲ್ಲ ಮಲ್ಲ ಲೈವ್ ದಾರು ಬತ್ತೀರು ಅಂದೆ ರವೀಂದ್ರಣ್ಣ ಹಾಯ್ ಉದಯಣ್ಣ ಬನ್ನೊಂದಿಲ್ಲ ಸ್ವಾತ್ಯಕ್ಕ ಮಡಿಕೇರಿ ಹಾಯ್ ಪನ್ನೊಂದಿಲ್ಲ ರವೀಂದ್ರಣ್ಣ ಹಾಯ್ ನೂರು ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ ಟೀ ಆಯ್ತಾ ಅಂತ ಕೇಳ್ತಿದ್ದಾರೆ ನೂರು ಲಡ್ಡು ಅವರು ಸೂಪರ್ ಥ್ಯಾಂಕ್ ಯು ಸ್ವಾತ್ಯಕ್ಕ ಗೋಪಾಲ ಕೃಷ್ಣ ಬ್ರದರ್ ಹಾಯ್ ಎಂಚಲ್ಲರ ಚಾ ಪರಿಹಾರ ಲೈಕ್ ಡನ್ ಥ್ಯಾಂಕ್ ಯು ಹಾಯ್ ರವಿ ಪನ್ನೊಂದಿಲ್ಲ ಸ್ವಾತ್ಯಕ್ಕ ಯಾನ್ ಆಫೀಸಲ್ಲ ನನ್ನ ಪಿದಾಡು ಶಾಂತಕ್ಕ ಹಾಂ ಮುದ್ದಾಂಡ್ ಲೈಕ್ ಕೊಡಿ ಹೌದು ಲೈಕ್ ಕೊಡಿ ನಾನು ಎಲ್ಲಿಗೂ ಹೋಗಲ್ಲ ಹೌದಾ ನೂರು ಲಡ್ಡುವರೆ ಒಂದು 10 ನಿಮಿಷ ಇರಿ ಪಿನ್ ಮಾಡ್ತೇನೆ ಸತ್ಯ ಸಿಸ್ಟರ್ ನಮಸ್ತೆ ಅಂತ ಹೇಳ್ತಿದ್ದಾರೆ ಗೋಪಾಲಕೃಷ್ಣ ಬ್ರದರ್ ಆಯಿತು ನೂರು ಅಂತ ಹೇಳ್ತಿದ್ದಾರೆ ಸ್ವಾತಕ್ಕ ಯಾರು ಲೈಕ್ ಕೊಟ್ಟಿಲ್ಲ ಕೆಲವರು ಲೈಕ್ ಕೊಟ್ಟಿಲ್ಲ ಶಾಂತಕ್ಕ ಗುಡ್ ಲೈವ್ ಥ್ಯಾಂಕ್ ಯು ಗೋಪಾಲಕೃಷ್ಣ ಬ್ರದರ್ ಶಾಂತಕ್ಕ ಥ್ಯಾಂಕ್ ಯು ಎಕಡೆ ಬಿನ್ನರ್ ಬರ್ತೀರಂಚ ಪನಂದೆ ಪೋಯೆ ಕವಿತಕ್ಕ ಪನಂದಲ್ಲೇರು ನೈಸ್ ಥ್ಯಾಂಕ್ ಯು ಶಾಂತಕ್ಕ ಸ್ವಾತ್ಯಕ್ಕ ಅಂತ ಯೋಚನೆ ಮಾಡ್ತಿದ್ದಾರೆ ನೂರು ಲಡ್ಡು ಅವರು ಥ್ಯಾಂಕ್ ಯು ಶಾಂತಕ್ಕ ಸ್ವಾತಕ್ಕ ಥ್ಯಾಂಕ್ ಯು ಹ್ಯಾಪಿ ಲೈವ್ ಥ್ಯಾಂಕ್ ಯು ಬ್ರದರ್ ಶಾಂತಕ್ಕ ಥ್ಯಾಂಕ್ ಯು ರವೀಂದ್ರಣ್ಣ ಗೋಪಾಲ ಕೃಷ್ಣ ಬ್ರದರ್ ಥ್ಯಾಂಕ್ ಯು ಸ್ವಾತಿಕ ಲೈವ್ ಮಾಡಿಲ್ವೇನು ಅಂತ ಕೇಳ್ತಿದ್ದಾರೆ ನೂರು ಲಡ್ಡು ಅವರು ಅಂದ ಉದಯಣ್ಣ ಓಕೆ ಒಂದೊಂದು ಸ್ವಾತಕ್ಕ ಥ್ಯಾಂಕ್ ಯು ರವೀಂದ್ರಣ್ಣ ಗೋಪಾಲಣ್ಣ ಹಾಯ್ ಚಾ ಪರಿಹಾರಕ್ಕೆ ಏನೊಂದಿಲ್ಲ ಪ್ರೀತಿ ಅಕ್ಕ ನೂರು ಲಡ್ಡು ಅವರೇ ಥ್ಯಾಂಕ್ ಯು ಏರಿಯೇ ಮಲ್ಲ ಲೈವ್ ದಾರ ರವೀಂದ್ರ ಬ್ರೋಗೆ ಏನೊಂದಿಲ್ಲ ಶಾಂತಕ್ಕ ಥ್ಯಾಂಕ್ ಯು ನೂರು ಲಡ್ಡು ಅವರೇ ಸೈಯದ್ ಬ್ರದರ್ ಹಾಯ್ ಹೇಗಿದ್ದೀರಾ ಟೀ ಕುಡಿದ್ರಾ ಇಲ್ಲ ನೂರು ಅಂತ ಹೇಳ್ತಿದ್ದಾರೆ ಸಾತ್ಯಕ್ಕ ಮುದ್ದು ಇಲ್ಲಿನ ಪದ ನಾನಿದ್ದೇನೆ ನೂರು ಲಡ್ಡು ಅವರೇ ಸೂಪರ್ ಥ್ಯಾಂಕ್ ಯು ಲೈಕ್ ಕೊಡಿ ಹಾಂ ಲೈಕ್ ಡನ್ ಮುದ್ದು ಸಿಸ್ ಕಾಫಿ ಆಯಿತಾ ಕಾಫಿ ಆಗಿಲ್ಲ ಸೈಯದ್ ಬ್ರದರ್ ನಿಮ್ದು ಎಂತ ಮಾರ ಇದು ಗಾಡಿ ಓಡಿಸುವಾಗ ಲೈವ್ ಮಾಡೋದು ಮಂಡೆಗೆ ಒಂದು ಕೊಡಬೇಕು ಸೈಯದ್ ಬ್ರದರ್ ಸಾತ್ಯಕ್ಕ ಥ್ಯಾಂಕ್ ಯು ಮಡಿಕೇರಿ ಶಾಂತ ಸಿಸ್ ಪನಂದಿಲ್ಲ ರವೀಂದ್ರಣ್ಣ ಸ್ವಾತಕ್ಕ ಥ್ಯಾಂಕ್ ಯು ಸ್ವಾತಿ ಸಿಸ್ ಹಾಯ್ ಪನಂದಿಲ್ಲ ಪ್ರೀತಿ ಅಕ್ಕ ಸ್ವಾತಿ ಅಕ್ಕ ಯಾಕೆ ನೂರು ಲಡ್ಡು ಅವ್ರು ಕೇಳ್ತಾರೆ ಅಂದೆ ರವೀಂದ್ರ ಬ್ರೋ ಪನಂದಿಲ್ಲ ಶಾಂತಕ್ಕ ನೂರು ಬ್ರೋ ಹಾಯ್ ಕಾಫಿ ಆಯ್ತು ಅಂತ ಕೇಳ್ತಿದ್ದಾರೆ ಸೈಯದ್ ಬ್ರದರ್ ಥ್ಯಾಂಕ್ ಯು ಸ್ವಾತ್ಯಕ್ಕ ಮಾತಾ ಪೋಯಿ ಮಾರಿ ಅಂದೆ ಶಾಂತಕ್ಕ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಸ್ವಾತಕ್ಕ ಥ್ಯಾಂಕ್ ಯು ಶಾಂತಕ್ಕ ಥ್ಯಾಂಕ್ ಯು ನಾನು ಆರಾಮ ಸೈಯದ್ ಬ್ರದರ್ ನೀವು ಹೇಗಿದ್ದೀರಿ ಬೇಗ ಓದಲಿ ಥ್ಯಾಂಕ್ ಯು ಪ್ರೀತಿ ಅಕ್ಕ ನೀತು ಅಕ್ಕ ಹಾಯ್ ಎಂಚಲ್ಲರು ಚಾ ಪರಿಹಾರ ಸೈಯದ್ ಬ್ರದರ್ ಆಯಿತು ನಿಮ್ದಾಯ್ತಾ ಆರು ಕೇಳ್ತಿದ್ದಾರೆ ನೂರು ಲಡ್ಡು ಥ್ಯಾಂಕ್ ಯು ಶಾಂತಕ್ಕ ಸ್ವಾತಕ್ಕ ಥ್ಯಾಂಕ್ ಯು ಸೈಯದ್ ಬ್ರದರ್ ಥ್ಯಾಂಕ್ ಯು ಸ್ವಾತಕ್ಕ ಥ್ಯಾಂಕ್ ಯು ಉದಯಣ್ಣ ರವೀಂದ್ರಣ್ಣ ಥ್ಯಾಂಕ್ ಯು ಸ್ವಾತಕ್ಕ ಥ್ಯಾಂಕ್ ಯು ಉಮೇಶ್ ಗೌಡ
ಹಾಯ್ ಉಮೇಶ್ ಅಣ್ಣ ಎಂಚಲ್ಲಾರು ಚಾ ಪರಿಹಾರ ಲೈಕ್ ಡನ್ ಥ್ಯಾಂಕ್ ಯು. ಶಾಂತ ಸಿಸ್ಟಾ ಲೇಟ್ ಪನ್ನೊಂದುರ್ಲೆ ಪ್ರೀತಿ ಅಕ್ಕ. ಕಿಚನ್ ಹಾಯ್ ಅಂತ ಪನ್ನೊಂದುರ್ಲೆ ರವೀಂದ್ರಣ್ಣ. ಸ್ವಾತಕ್ಕ ಥ್ಯಾಂಕ್ ಯು. ಸ್ವಾತಿ ಸಿಸ್ ಹೇಗಿದ್ದೀರಾ ಅಂತ ಸೈಯದ್ ಬ್ರದರ್ ಕೇಳ್ತಿದ್ದಾರೆ. ಥ್ಯಾಂಕ್ ಯು ಸ್ವಾತಿ ಅಕ್ಕ. ಸ್ವಾತಿ ಅಕ್ಕ ಉಮೇಶರ ಹಾಯ್ ಪನ್ನೊಂದುರ್ಲೆ ರವೀಂದ್ರಣ್ಣ. ನೂರು ಲಡ್ಡು ಅವರೇ ಥ್ಯಾಂಕ್ ಯು. ಹಾಯ್ ಸೈಯದ್ ನಾನು ಸೂಪರ್ ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಥ್ಯಾಂಕ್ ಯು ನೂರು ಲಡ್ಡು ಅವರೇ. ಹಾಯ್ ರವಿ ಅಣ್ಣ ಅಂತ ಹೇಳ್ತಿದ್ದಾರೆ ನೀತು ಅಕ್ಕ. ಥ್ಯಾಂಕ್ ಯು ನೂರು ಲಡ್ಡು ಅವರೇ. ಸ್ವಾತಿಕ ಥ್ಯಾಂಕ್ ಯು. ರವೀಂದ್ರಣ್ಣ ಥ್ಯಾಂಕ್ ಯು. ಸ್ವಾತಿ ಕಾಫಿ ಆಯ್ತಂತ ಕೇಳ್ತಿದ್ದಾರೆ ಸೈಯದ್ ಬ್ರದರ್. ಥ್ಯಾಂಕ್ ಯು. ಹಾಯ್ ಉಮೇಶ್ ಅಣ್ಣ ಅಂತ ಹೇಳ್ತಿದ್ದಾರೆ ನೀತು ಅಕ್ಕ. ಇಜ್ಜಿ ಒರ್ತಿತ್ತನ್ನ ಪರ್ಪು ಜಿಸಿಸ್ ಪನ್ನೊಂದುಲ್ಲೇರು ಶಾಂತಕ್ಕ. ಹಾಯ್ ನೀತು ಅಕ್ಕ ಪನ್ನೊಂದುಲ್ಲೆ ಉದಯಣ್ಣ. ಹಾಯ್ ನೀತು ಸಿಸ್ ಪನ್ನೊಂದು ಸ್ವಾತಿ ಅಕ್ಕ ಲೈಕ್ ಡನ್ ಥ್ಯಾಂಕ್ ಯು. ಹಾಯ್ ನೀತು ಸಿಸ್ ಪನ್ನೊಂದು ಶಾಂತಕ್ಕ. ಹಾಯ್ ಸ್ವಾತಿ ಸಿಸ್ ಪನ್ನೊಂದು ನೀತಕ್ಕ. ಅಮಾವಾಸ್ಯೆ ದಿನ ನಂದು ಲೈವ್ ಇದೆ ಬನ್ನಿ ಅಂತ ನೂರು ಲಡ್ಡು ಅವರು ಕರೀತಾ ಇದ್ದಾರೆ. ಸೈಯದ್ ಬ್ರದರ್ ಥ್ಯಾಂಕ್ ಯು. ಹಾಯ್ ಶಾಂತ ಸಿಸ್ ಪನ್ನೊಂದು ನೀತಕ್ಕ. ಥ್ಯಾಂಕ್ ಯು ಸೈಯದ್ ಬ್ರದರ್. ಸ್ವಾತಿ ಅಕ್ಕ ಕಾಫಿ ಆಯ್ತು ಅಂತ ಕೇಳ್ತಿದ್ದಾರೆ ನೂರು ಲಡ್ಡು ಅವರು. ಆಯಿತು ಸೈಯದ್ ನಿಮ್ದಾಯ್ತು ಅಂತ ಕೇಳ್ತಿದ್ದಾರೆ ಸ್ವಾತಿ ಅಕ್ಕ. ನೀತಕ್ಕ ಹಾಯ್ ಪನ್ನೊಂದುಲ್ಲೇರು. ಹೌದಾ ಸೈಯದ್ ಬ್ರದರ್ ಇರ ಮಂಡೆ ರವೀಂದ್ರಣ್ಣ ಪೋಲೆಯರು. ನೀತಕ್ಕ ತೊಂದು ಶಾಂತ ಸಿಸ್ ಹಾಯ್ ಪನ್ನೊಂದುಲ್ಲೇರು ಪ್ರೀತಿ ಅಕ್ಕ. ಲೈಕ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ರವೀಂದ್ರಣ್ಣ. ನಿಖಿಲ್ ಕಮೆಂಟ್ ಪಾಡಂದಿಪ್ಲೆ ಅವನು ಓದು ಜನ ವಾರ್ತೆ ಬಂದು ಬರುತ್ತೆ ಅವನು ಓದು ನಿಖಿಲ್ ಕಮೆಂಟ್ ಪಾಡ್ಲವ ಒಡಿ ಮುಟ ಕಮೆಂಟ್ ಪಾಡುವ ತುಪ್ಪ ನಿಖಿಲ್ ಅದೆಲ್ಲ ಕೊಡೋದು ಮುಟ ಪಾತಿಡ್ಚ. ಎಲ್ರಿಗೂ ಥ್ಯಾಂಕ್ ಯು. ಕಮೆಂಟ್ ಮಾಡಿದವರಿಗೆ ಥ್ಯಾಂಕ್ ಯು. ಲೈಕ್ ಕೊಟ್ಟವರಿಗೆ ಥ್ಯಾಂಕ್ ಯು. ಹಾಗೆ ಸಪೋರ್ಟ್ ಮಾಡ್ತಿರೋವರಿಗೆ ಥ್ಯಾಂಕ್ ಯು. ಒಂದು ಕರೆಕ್ಟ್ ಉಂಡತ್ತೆ ರವೀಂದ್ರಣ್ಣ ಮಿಂಚಿನ ಮನ್ಪ ನಾನು ಬೇಗ ವಾರ್ತೆ ತೋಜುಂಡತ್ತ. ಹೀಗೆ ಹೇಳ್ತೇನೆ ಇದು ಕರೆಕ್ಟ್ ಉಂಟು ನಂದು. ರೈಟ್ 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 ರೈಟ್. ಇದಕ್ಕ ಬನ್ನೆ ಬನ್ನೆ. ಎಲ್ಲರೂ ಲೈವ್ಗೊಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಹಾಕಿ. ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತೇನೆ ನೀವು ಕಮೆಂಟ್ ಹಾಕಿದ್ರೆ. ಮುದ್ದಲ್ಲಿ ಕಾಣೆ ಆಗಿಲ್ಲ ಇದ್ದಾರೆ. ಕಾಣೆ ಆಗಿದ್ದು ನಿಮ್ಮ ಅಜ್ಜ. ಯಾನ್ ಲೈಕ್ ಕೊಟ್ಟು ಮಲ್ಲ ಇಜ್ಜ ನೀತಕ್ಕ ಒರಿಂಡೆ. ಥ್ಯಾಂಕ್ ಯು ರವೀಂದ್ರಣ್ಣ ಅದು ಕೊರ್ಲೆ ಒಂತಲೇ ಉಮೇಶ್ ಅಣ್ಣ ಬಕ್ಕ ಕೊರ್ಪೆ. ಪ್ರೀತಿಯಕ್ಕ ಎಲ್ರಿಗೂ ಥ್ಯಾಂಕ್ ಯು. ನಾನು ಓದಲ್ಲ ಕಮೆಂಟ್ ಓದಲ್ಲ ಯಾರ್ದು ಕೂಡ. ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತೇನೆ ನೀವು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಷ್ಟೇ.
ಸೈಯದ್ ಬ್ರದರ್ ಸಂಜೆ ಲೈವ್ ಉಂಟಾ? ಎಷ್ಟೊತ್ತಿಗೆ ಲೈವ್ ಉಂಟು ಹೇಳಿ ಆಯಿತಾ? ಎಲ್ರಿಗೂ ಥ್ಯಾಂಕ್ ಯು. ನನಗೆ ಕಮೆಂಟ್ ಹಾಕಿದವರಿಗೆ, ಲೈಕ್ ಕೊಟ್ಟವರಿಗೆ, ಹಾಗೆ ಸಪೋರ್ಟ್ ಮಾಡಿದಂಥ ಎಲ್ರಿಗೂ ಥ್ಯಾಂಕ್ ಯು. ಓದಲ್ಲ ಜಸ್ಟ್ ಬ್ರದರ್, ನಾನು ಓದಲ್ಲ, ಕಮೆಂಟ್ ಓದಲ್ಲ. ಪುತ್ತೂರಿನ ಹುಲಿ ಬಂತು. ನಮಸ್ತೆ ಪುತ್ತೂರಿನ ಹುಲಿಯವರಿಗೆ ನಮಸ್ತೆ. ಬ್ಲೂ ಕೊರ ಉಂತಾಡು ಯಾಂಬೊಕ್ಕ ಮಿನಿ ಕೊರ್ಪೆ. ಓದಲ್ಲ ಜಸ್ಟ್ ಬ್ರದರ್, ನಾನು ಓದಲ್ಲ ಕಮೆಂಟ್. ನಂದು ವಾರ್ತೆ ಅಂತೆ, ವಾರ್ತೆ ಓದಲ್ಲ ನಾನು ಆಯಿತಾ? ನಿಮಗೆ ವಾರ್ತೆ ಆಗಿ ಖಂಡಿತ ಅಲ್ಲ ನಾನು ಮೆಸೇಜ್ ಓದೋದು. ಇರಿ, ನೀವು ಲೈವ್ ಮಾಡಿ ಆಯಿತಾ, ಆಗ ನೋಡ್ಕೊಳ್ತೇನೆ. ರವೀಂದ್ರ ಅಣ್ಣ ನಿಮಗೆ ಉಂಟು. ರೀಡ್ ಮಾಡಲ್ಲ ಸೈಯದ್ ಬ್ರದರ್. ಮಲ್ಲಜ್ಜಿ ನೀ ತೊಕ್ಕ ಇತ್ತನಕ್ಲು ಇತ್ತಂಡೆ ಯಾವ ಜಾಸ್ತಿ ಒತ್ತಾಯ ಇಜ್ಜಿ ಯಾರನ್ನು ಕೂಡ ಒತ್ತಾಯ ಮಾಡಲ್ಲ. ಸಪೋರ್ಟ್ ಮಾಡುವವರು ಯಾವಾಗಲೂ ಬಂದು ಮಾಡ್ತಾರೆ. ಸೈಯದ್ ಬ್ರದರ್, ನಿಮ್ಮ ಲೈವಲ್ಲಿ ಕಮೆಂಟ್ ಓದ್ತೇನೆ ಆಯಿತಾ? ನಿಮ್ಮ ಲೈವಲ್ಲಿ ಕಮೆಂಟ್ ಓದ್ತೇನೆ, ಎಲ್ಲ ಸ್ಕಿಪ್. ವಾರ್ತೆ ಅಂತೆ ನೋಡಿ, ನಾನು ಓದ್ತಿದ್ದದಕ್ಕೆ ವಾರ್ತೆ ಅಂತ ಹೇಳಿದ್ರು ಸೈಯದ್ ಬ್ರದರ್. ನಾನು ಕಮೆಂಟ್ ಓದ್ಬೇಕಾಗತ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ವಾತ್ಯಕ್ಕ, ರವೀಂದ್ರಣ್ಣ, ಎಲ್ರಿಗೂ ಥ್ಯಾಂಕ್ ಯು. ಹಾಂ, ಮೂರು ಲಡ್ಡು ಅವರು ಎಂತ ನಿಮ್ಮದು? ಮನು ಹಾಯ್, ಹೇಗಿದ್ದೀರಾ? ಟೀ ಕುಡಿದ್ರಾ? ಎಂತ ತಿಂಡಿತ್ತು? ಥ್ಯಾಂಕ್ ಯು ಪ್ರೀತಿ ಅಕ್ಕ, ಸತ್ಯಕ್ಕ ಥ್ಯಾಂಕ್ ಯು. ಜಸ್ಟ್ ಬ್ರದರ್ ಥ್ಯಾಂಕ್ ಯು. ಪಾತೆರುವೆ ಎನ್ನೀತು ಅಕ್ಕ, ತಾಯ ಪಾತೆರು ಅಂದ್ರೆ ಥ್ಯಾಂಕ್ ಯು. ನಿಮಗೆ ಯಾಂಪಿದ್ದಾಳೆ ಬಾಯ್. ಹೈಡಲ್ಲಿದ್ದವ್ರು ಲೈಕ್ ಕೊಡಿ ಆಯ್ತಾ? ಪೋಲೆ ರವೀಂದ್ರಣ್ಣ ಮಂಡೇ ಮಾಡುತ್ತೆ.
ಓಕೆ ಮನು, ಬಾಯ್. ನನ್ನ ಕಮೆಂಟ್ ಇದು ಇಲ್ಲಿ ಬಂದ ಕಮೆಂಟನ್ನೆಲ್ಲ ರವೀಂದ್ರಣ್ಣ ಓದ್ತಾರೆ ಆಯ್ತಾ. ನೂರು ಲಡ್ಡು ಅವರೇ ಥ್ಯಾಂಕ್ ಯು. ರವೀಂದ್ರಣ್ಣ ಥ್ಯಾಂಕ್ ಯು. ಫ್ರೀ ಅಂಡ ಬರ್ಪೆ ಉಮೇಶ್ ಅಣ್ಣ ಇಜ್ಜಿಂದ ಇಜ್ಜಿ. ಓಕೆನಾ, ಬೇಜಾರು ಮಲ್ಪೋಚ್. ಬಾಯ್ 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 ಬಾಯ್.
ಇರಿ ನೂರು ಲಡ್ಡು ಅವರೇ, ನಾನು ಹೊರಡ್ತಾ ಇದ್ದೇನೆ ಆಯಿತಾ. ಒಂದು ನಿಮಿಷ, ನಾನು ಹೊರಡ್ತಾ ಇದ್ದೇನೆ ಮನೆಗೆ. ನಾನು ಮನೆಗೆ ಹೊರಡ್ತಿದ್ದೇನೆ, ಇರಿ ಆಯಿತಾ. ಫಿರೋಜ್ ಅಣ್ಣ ಹಾಯ್. ಥ್ಯಾಂಕ್ ಯು ರವೀಂದ್ರಣ್ಣ, ಬಿರೋಜ್ ಅಣ್ಣ, ಥ್ಯಾಂಕ್ ಯು. ಹಾಂ ಹೌದು ನೂರು ಲಡ್ಡು ಅವರೇ. ఎండు కొడుతుంది శాంతక్క, అనిపిద్దాడుందిలవి. ಥ್ಯಾಂಕ್ ಯು ನೂರು ಲಡ್ಡು ಅವರು. ಹಿಡ್ದ ಲೇಟ್ ಬತ್ತು ನಾಕೇನೊಂದಿಲ್ಲ ನೀತಕ್ಕ. ಶಾಂತ ಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ. ಅಶೋಕ ಹಾಯ್, ಹೇಗಿದ್ದೀರಿ? ಎಲ್ಲ ಸ್ಕಿಪ್ ಮಾಡಿದೆ ನೂರು ಲಡ್ಡು ಅವರು. ರವಿ ಅಣ್ಣ ನಮಸ್ತೆ ಅಂತ ಹೇಳ್ತಿದ್ದಾರೆ. ಅಶೋಕ ಥ್ಯಾಂಕ್ ಯು ಶಾಂತಕ್ಕ. ನೂರು ಲಡ್ಡು ಅವರೇ ಇದ್ದೀರಾ? ನೂರು ಅವರೇ ಇದ್ದೀರಾ? ನಾನು ಎಂಡ್ ಮಾಡಬೇಕಾ? ಲೈವ್ ಎಂಡ್ ಮಾಡಬೇಕಾ? ಲೈವ್ ಎಂಡ್ ಮಾಡಬೇಕಾ ಕೇಳಿದ್ದು. ಸಂಪತ್ತಣ್ಣ ಹಾಯ್.
ನೂರು ಲಡ್ಡು ಅವರೇ ಥ್ಯಾಂಕ್ ಯು. ಸಂಪತ್ತಣ್ಣ ಚಾ ಪರಿಹಾರ ಅದು ತಿಂಡಿತ್ತು. ಏನಿಲ್ಲ ನೂರು ಲಡ್ಡು ಅವರೇ, ಮನೆಗೆ ಹೊರಟದ್ದು, ಬಾಗಿಲು ಹಾಕ್ತಿದ್ದೇನೆ. ಸೋರೈಡರ್ ಹಾಯ್, ಹೇಗಿದ್ದೀರಾ? ಒಣಸಿತ್ತಳೆ ಅಂದೆ ಅನಿತಕ್ಕ, ಅಶೋಕ ಹಾಯ್ ಹೇಳ್ತಿದ್ದಾರೆ. ನೂರು ಲಡ್ಡು ಚಾ ತುಜಿ ಇರ್ನಣ್ಣ ಇಂಕ ದಾಲ ಇದ್ದಿ ಸಂಪತ್ತಣ್ಣ ಇಲ್ಲ ಪೊತ್ತು. ಮುಗೀತು ನೂರು ಲಡ್ಡು ಅವರೇ. ನಾಗವಲ್ಲಿ ಬಾಗಿಲ, ಹೌದೌದು ಸಂಪತ್ತಣ್ಣ. ಏನು ನೂರು ಇವಾಗ ನೋಡುದು ಅಂತ ಕೇಳ್ತಿದ್ದಾರೆ ಅಶೋಕ. ನನಾವುಡೆ ನಂಗೆ ಗೊತ್ತಿಲ್ಲ ನೂರು ಲಡ್ಡು ಅವರೇ. ಮಹೇಶ್ ಅಣ್ಣ ಎಲ್ಲಿದ್ದಾರೆ, ಯಾರು ಎಲ್ಲಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ, ಥ್ಯಾಂಕ್ ಯು. ನೂರು ಲಡ್ಡು ಅವರೇ ಥ್ಯಾಂಕ್ ಯು. ಬೇಗ ಸರಿಪಾಡ್ಲೆ ಕಲ್ವೆರುಳ್ಳೆ ಅಂದೆ ಸಂಪತ್ತಣ್ಣ ಗೊತ್ತೈಜ್. ಥ್ಯಾಂಕ್ ಯು ರವೀಂದ್ರ ಅಣ್ಣ. ಹೌದು ನೂರು ಲಡ್ಡು ಅವರೇ. ಸತ್ಯಕ್ಕ ಥ್ಯಾಂಕ್ ಯು. ಸತ್ಯಕ್ಕೊಂದರ ಗಾಳಜ್ಜಿ ನೀನು ಓದೋಡಿಂದ ಇಜ್ಜತಿ ಎಲ್ಲರೂ ಅಣ್ಣನೇ. ನೂರು ಲಡ್ಡು ಎಲ್ಲರೂ ಅಣ್ಣನೇ, ಏನು ಮಾಡೋದು. ಅಣ್ಣಂದಿರು ಜಾಸ್ತಿ ಆಗಿದ್ದಾರೆ. ಸಂಪತ್ತಣ್ಣಗೆ ಆಯ್ಪನೊಂದಿಲ್ಲ ಸತ್ಯಕ್ಕ ಕಕ್ಕೆಲ್ ಮುರಡು ಅಂದೇ ಸಂಪತ್ತಣ್ಣ, ಥ್ಯಾಂಕ್ ಯು ಸತ್ಯಕ್ಕ. ನೀವೆಂತದ ನೀವೇ ಹೇಳಬೇಕು ಸಂಪತ್ತಣ್ಣ. ನಿಮಗೆ ಹೇಳಿದ್ದಲ್ಲ ನೂರು ಲಡ್ಡು ಅವರು. ಸರಿ ಇಷ್ಟುಂಟು, ಇದು ಹಣ ಕೊಡ್ತೇನೆ. ಹೌದು ನಾಳೆ ಬೇರೆ ಕೊಡ್ತೇನೆ. ಹೌದು ಹಾಕಿದ್ದೇನೆ. ಹೌದು ಸಿಕ್ಕಿತ್ತು, ಒಂದು ಮಿಸ್ ಆಗಿತ್ತು. ಎರಡಿಲ್ಲ ಅದು, ಅದರಲ್ಲಿ ಒಂದು ಲಾಸ್ಟ್ ನಂಬರ್ 5 6 ಹೋಗಿದಾ. ಹೌದು ರವೀಂದ್ರ ಅಣ್ಣ ಥ್ಯಾಂಕ್ ಯು. ನೂರು ಲಡ್ಡು ಅವರೇ ಥ್ಯಾಂಕ್ ಯು. ಎಂಕೊಂದು ಸಾಲ ಕೊರಲು ಅಂದೆ ಸಂಪತ್ತಣ್ಣ ಲಾನ್ ದೆಪ್ಪಲೆ ತಿಕ್ಕೊಂಡು ಸಾಲ
ಥ್ಯಾಂಕ್ ಯು ಸ್ವಾತ್ಯಕ್ಕ. ನಿಮ್ಮ ಭಾಷೆ ಸೂಪರ್. ಹೌದಾ, ಕನ್ನಡ ಕೂಡ ಸೂಪರ್ ಇದೆ ಅಲ್ಲ ನೂರ್ ಲಡ್ಡು ಅವರೇ. ಕನ್ನಡ ಭಾಷೆಗೆ ಏನಾಗಿದೆ? ಕೋಡೆ ಶ್ರೀಯಂ ಕಾರ್ಲ ಬತ್ತಿ ಅಂದ್ ಸಂಪದಣ್ಣ ಅಂತೂ ಕೋಡೆ ಕೋಡೆ ತುದಿತ್ತೆ ಸಿ ಎಂ ಇದನ್ನು. ನಿಮ್ಮ ಭಾಷೆ ಸೂಪರ್. ಹೌದಾ, ಥ್ಯಾಂಕ್ ಯು. ಕನ್ನಡ ಭಾಷೆನೂ ಚೆಂದ ಇದೆ. ಸಮಾಚಾರ ದಾಲಜ್ಜಿ ಸತ್ಯಕ್ಕ ಇರ್ಪ ನೋಡು. ಯಾ ನಿತ್ಯ ಪಿದಣ್ಣಿ ಲೇಟ ಅಣ್ಣತೆ ಒಂಚೂರು ಬೇಲೆತ್ತ ಲೇಟ. ಥ್ಯಾಂಕ್ ಯು ಸತ್ಯಕ್ಕ. ಕಿರಣ್ ಬ್ರದರ್ ಬತ್ತನಾರ್ಲ ಪೋಯೇರು. ಕಿರಣ್ ಬ್ರದರ್ ಉಲ್ಲಾರ ಇಡ್ಡು. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರ. ಈಗ ಮಾತಾಡಿ. ಹೌದು, ಅದೇ ಮಾತು ಚೆಂದ ಉಂಟಾ? ದಾಯಿಗೆ ಸಂಪತ್ತಣ್ಣ ಬಂಗ ಫ್ರೀ ಅನಾಗ ಮಲ್ಪುನತೆ. ಅಲ್ಲೇ ಸ್ವಾತ್ಯಕ್ಕರಿ ನೂರು ಬ್ರದರ್ ಒಂದು ಕೊರೊಂದಿಲ್ಲೇರು ಬಚ್ಚಂಗಾಯಿ ತಿಲ್ಲಿ ಬೇಗ ಕತ್ತಲ್ಲ ಯಾನಿಲ್ಲ ಆಪುನ ಕರೆಕ್ಟ್ ಆಪು. ಇದೇ ಮಾತು. ನಾ ರೋಡ್ ತೋರಿಸಲ್ಲ ಆಯ್ತಾ? ರೋಡ್ ತೋರಿಸಿದ್ರೆ ದಿನಾಲು ಇವಳು ರೋಡ್ ತೋರಿಸ್ತಾಳೆ ಅಂತ ಹೇಳ್ಬಾರ್ದಲ್ಲ, ಅದಕ್ಕೆ ರೋಡ್ ತೋರಿಸಲ್ಲ. ಅಯ್ಯೋ ದೇವರನ್ನೇ, ಥ್ಯಾಂಕ್ ಯು ಸತ್ಯಕ್ಕ. ಯಾನ್ ಪೋಡ ಈರ್ನ ಇಷ್ಟ ಸಂಪತ್ತಣ್ಣ, ಈರ್ನ ಇಷ್ಟ. ಯಾನ್ ಉಂತಲೇ ಬಂಡಲ್ಲ ಉಂತಾಯರು ಪೋಪೆ ಬಂಡ ದಾದ ನೂರು ಬ್ರದರ್ ಅಲ್ಲ, ನೂರು ಲಡ್ಡು. ನಿಮಗೆ ಯಾರದು ಹೆಸರು ಇಟ್ಟಿದ್ದಾರ ಗೊತ್ತಿಲ್ಲ ಮಾರ. ಥ್ಯಾಂಕ್ ಯು. ಮೈಸೂರು, ಮಡಿಕೇರಿ ಮತ್ತು ಈರ್ ಪನ್ಪುಚರ್ ಅಂತಾರ. ಯಾನ್ ಪಂಡ್ರದ ಅದೊಂಟಿ ಸಂಪತನ ಇರೇ ಬೇಲೆ ಎಪ್ಪುಂಡು ಬೇಲೆತ್ತಂಡೆ ಇರು ಬೇಲೆ ಮಲ್ಪೊಡತೆ ಎನ್ನ ಲೈವ್ಡೆ ಉಂತುಲ್ಲ ಪಂಡ್ರ ಹಾಪುಂಡ ಪಂದೆ ಸಂಪತಣ್ಣ. ಮಡಿಕೇರಿ ಅದು ಬೆಕ್ಕು ಹೆಸರು. ಹೌದಾ, ಬೂಂದಿ ಲಾಡು ಪನಂದುಲ್ಲ ರವೀಂದ್ರಣ್ಣ. ವಿಶೇಷ ದಾಲಜ್ಜಿ ಸಂಪತಣ್ಣ ಏರ್ ದಾಲೆತ್ತಂಡ ಪನ್ಲೆ ಇರ್ನ ಊಡು ಬಜಗೋಳಿಡು ವಿಶೇಷ ಎತ್ತಂಡ ಪನ್ಲೆ. ರವೆ ಲಾಡು, ನೂರು ಲಾಡು. ಸ್ವಾತ್ಯಕ್ಕೆ ಇರ್ ಮನಿ ಪೂಜಾರತೆ ಕೋಪ ಪೋಲೆ. ಊರ ಹೆಸರು ಎಲ್ಲ ಊರ ಹೆಸರು ಬರ್ತದೆ. ಸ್ವಾತ್ಯಕ್ಕ ಇರ್ದಾನೆ ಪಾತೆಡ್ ಜರ್ಗೆ ಸಂಪತ್ತಣ್ಣಕ್ಕೆ ಏನೊಂದಿಲ್ಲರು ತೀರ್ಥಹಳ್ಳಿ ಹಸಿಬನ್ನೇರು ಗೊಂಬೆ. ಲಡ್ಡು ಅಂತ ಹೇಳ್ಬೇಕಾ?
ಅದು ಕೆಲವು ಸರಿ ಮಿಸ್ ಆಗ್ತದೆ ಮಾರ. ನೀ ಸ್ವಾತಿ ಅಕ್ಕ ಇರ್ಲೆಕ್ಕ ಅತ್ತಾರು ಒಂತೇನೆ ಪಾತೇನೆ ಯಾನ್ 2 ಹೋಲ್ ಜಾಸ್ತಿ ಪಾತೆರ್ ಸಂಪತಾನ ಯಾನ್ ಐಕೆ 2 ಕಮ್ಮಿ ಮಲ್ದನ್ ಪಾತೆರ್ನ ಯಾನ್ ಪಾತೆರ್ನ ಜಾಸ್ತಿ ಆಪುಂಡತೆ ಐ ಕಮ್ಮಿ ಮಲ್ದನ್. ಸಂಪತ್ ನಿಮಗೆ ಇವಾಗ ನಾನು ಕಂಡಿದ್ದ, ನಾನು ಆವಾಗಲೇ ಹಾಯ್ ಮಾಡಿದ್ದೆ. ಈರ್ ಒಂಚಿ ಐಕೆ ತೊಗರ್ನೆ ಪಾಡುವಾರ್ ಒಯ್ಕ್ ಸಂಪತ್ತಣ್ಣ ದಾಲ ಇಚ್ಚಿ ಸ್ವಾತಿ ಅಕ್ಕ ಅವ್ರ ಲಡ್ಡು ಅವ್ರೆ ಏನಾಯಿತು? ಇರೇ ಬೆಚ್ಚಂಡ ಚಪ್ಪೆ ನೀರು ಮೈತಲ್ಲ ಸಂಪತ್ತಣ್ಣ ಈರ್ ಕೆಲವು ಸರಿ ಕೇಂಡರಿ ಅಂತ ತೂತ ನವೀನ ನನ್ನ ಲೈವ್ಡ್ ಕೇಂಡರತ್ತೆ ಯಾನ ಹೈಡ್ ಎತ್ತವೆ ಏನ ಕಮೆಂಟ್ ಪೂರ ತೋಂದಿತ್ತೆ ಆಂಡಲ ಮನಿ ಇತ್ತಿಚ್ಚಿ ನೈಸ್ ನೈಸ್ ಸೂಪರ್ ಥ್ಯಾಂಕ್ ಯು ಸ್ವಾತಕ್ಕ ರವೀಂದ್ರಣ್ಣ ಥ್ಯಾಂಕ್ ಯು. ನೂರ್ ಲಡ್ಡು ಅವರು ಒಳ್ಳೆ ಸಪೋರ್ಟ್ ಮಾಡಿ ಒಳ್ಳೆ ಮಾತಾಡಿ ಕೆಟ್ಟ ಕಮೆಂಟ್ ಹಾಕಿದರೆ ಇಂಜೆಕ್ಷನ್ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ. ದಾಯಿಗೆ ನನಗೊಬ್ಬ ಅವನು ಅತ್ತೆ ಇರು ಬಕ್ಕ ದಾದೆ ಇರು ಸಂಪತ್ತಣ್ಣೀರು ನವೀನಣ್ಣಕ್ಕೆ ಏನಾಗ ದಾತಪ್ಪ ನೋಡಿದ ಎಂಕಲ ಅರ್ಥ ಆಯ್ತು ನನಗೆ ಆಯ್ತು ಮೆಸೇಜ್ ಪಾಂಡ ಕೆಟ್ಟೊನ್ನೆ ಮಂಡೆ ಮನಿ ಪಂದುಗುಲ್ಯ. ಥ್ಯಾಂಕ್ ಯು ರವೀಂದ್ರಣ್ಣ 100 ಲಡ್ಡು ಅವರೇ ಥ್ಯಾಂಕ್ ಯು. ಕಜಿಪು ಮಧ್ಯಾಹ್ನ ತಾದ ಇತ್ತು ಸೋಯಾಬೀನ್ ಇತ್ತಂಡು ಕಜಿಪು ಮಧ್ಯಾಹ್ನ ಲೈಕ್ ಕೊಡಿ ಕಾಮೆಂಟ್ ಮಾಡಿ. ಹೌದಾ ಅಂದೇರು ಸಂಪತ್ತಣ್ಣ ಕುಸಲು ಪಂಡಿನ್ಯಾ ಇನ್ನೆಲ್ಲ ಪೋದು ಪನ್ಲಾರಡವೆ ഞാൻ പാത്തെടുച്ചിരുന്നു സൂപ്പർ. ರಕ್ಷಿತೀರ್ನಲ್ಲ ವರ ಎಡ್ಡಾണ് ರಕ್ಷಿತಿನಲ್ಲ ತಂಪೋಲೆ ಯಾನೆ ಪನ್ಪ ರಕ್ಷಿತ chocolate ಹುಲಿ ಜಿರಾಫೆ ಥ್ಯಾಂಕ್ ಯು. ದಿವ್ಯ ಸಿಸ್ಸ ಓರ್ಲೇರು ಸ್ವಾತಿಕ ದಿವ್ಯ 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 ಸ್ವಾತ್ಯಕ್ಕ ಎನಿಮಲ್ ಸಾಂಕ್ವೇರ ಹಾಯ್ ಆಯಿತು
ಗೋಲಿ ಬಜ್ಜಿ ಪೂರ ತಿಂಡಿದ ಪುದರ್ ಪೂರ ಎಲ್ಲ ಬರ್ಪುಣ್ಣಿಕ್ಲಿ ಕುಡ್ಲ ಹಾಯ್ ಎಂಚಲ್ಲಾರು ಚಾಪರಿಯಾರದ ಅದು ತಿಂಡಿ ಇತ್ತಂಡ ಏನ ಪುದರ್ದ ಅದೇ ಕುಡ್ಲ ಕುಡ್ಲ ಲೈವ್ ಇದೆ ಹೌದಾ ದಿವ್ಯ ಸಿಸ್ಸೇರ್ ಚಟ್ಟಂಬಡೆ ಏನು ಸೂಪರ್ ಇಲ್ಲ ಈರೆಂಚೊಲ್ಲಾರ ಯಾನ್ಲ ಸೂಪರ್ ಇಲ್ಲ ಸ್ವಾತಿಕ ರವೀಂದ್ರಣ್ಣ ಥ್ಯಾಂಕ್ ಯು ಓ ಸಾರಿ ಡಾಲಿ ಅಣ್ಣ ಯಪ್ಪೋ ದೇವರನ್ನೇ ಎಂಚಲ್ಲಾರ ಅಣ್ಣ ಆಡೆ ಬೈಯದ ಹಾಂ ಓ ಇತ್ತೆಂಚಿನ ಕೂದಲೆಕ್ಕು ಅರ್ಥ ಬಾಯ್ ಬೆಕ್ಕು ಪರೋಟ ಕೋಳಿ ಇರ್ದಾಯಿಗೆ ಪಾತೇರು ಜರ ನವೀನ್ ಲೈವ್ಡ್ ಏತು ಬೇಜಾರಂಡು ನೈಟ್ ಒಣ ಸಂಜೆ ಹೊರಿಂದ ಸಂಪತ್ತಣ್ಣ ಬೆಕ್ಕು ನಾನು ಅಂತ 100 ಲಡ್ಡು ಅವರು ಹೇಳ್ತಿದ್ದಾರೆ ಹಾಯ್ ಕುಡ್ಲಪ್ಪನಂದಿಲ್ಲ ಸ್ವಾತ್ಯಕ್ಕ ದೋಸೆ ಎಂತ ಪುದರ್ ದಾದೆ ಇಡಾಲಿ ಅಣ್ಣ ಬಾತುಕೋಳಿ ದೋಸೆ ಚಾಂಡೆ ಚಾತು ಜೀಡಾಲಿ ನಾನು ಇಲ್ಲ ಪೋಂದುಲ್ಲ ಬೂತಾಯಿ ಬಂಗುಡೆ ಡಾಳಿ ಅನ್ನ ಹಾಯ್ ಅಂತ ಹೇಳ್ತಿದ್ದಾರೆ 100 ಲಡ್ಡು ಅವರು ಕಲ್ಲರ್ ಮೀನು ಸ್ವಾತಿ ಸಿಸ್ ನಮಸ್ಕಾರ ಪನಂದುರ್ಲೇರು ಡಾಲಿ ಅಣ್ಣೆ ದೂರ ಪೋಪಿನಿ ಯಾನಿಲ್ಲ ಪೋಪುನು ಇಲ್ಲ ಪೋಂದುಲ್ಲ ಡಾಲಿ ಅಣ್ಣ ಸೂಪರ್ ಥ್ಯಾಂಕ್ ಯು ಸಂಪತ್ ಅಣ್ಣ 100 ಬ್ರೋ ಹಲೋ ಅಂತ ಹೇಳ್ತಿದ್ದಾರೆ ಡಾಲಿ ಅಣ್ಣ ದೋಸೆ ಯಾನ ಹಾಯ್ ಪಂಡೆ ಕುಡ್ಲ ಆರ್ಲ ಪಂಡೇರಿ ಸ್ವಾತಿ ಅಕ್ಕ ಮಿತ್ತಿರ್ತಲೆ ಸ್ವಾತಿ ಸಿಸ್ ನಮಸ್ಕಾರ ಪಂಡಿರ್ತಲೆ ಹೂಗಳ ಹೆಸರು ಹೌದಾದು ಸಂಪುಟಣ್ಣ ಸ್ವಾತಿ ಅಕ್ಕ ಯೋಚನೆ ಮಾಡ್ತಿದ್ದಾರೆ ಗುಲಾಬಿ ಮಲ್ಲಿಗೆ ಸೇವಂತಿಗೆ ರಾಹುಲ್ ಅಣ್ಣ ಹಾಯ್ ಚಾಪರಿಯಾರ ಎಂಚಲ್ಲಾರ ದೂರ ಪೋಯ್ನಿ ಯಾನು ಕೆಲಸ ಹೋಗೋದಿತ್ತೆ ಇಲ್ಲ ಬಂದಿಲ್ಲ ತಂಡೆ ಮುದ್ದು ಗದ್ದು ರಾಹುಲ್ ಅಣ್ಣ ಭಾರಿ ಅಪರೂಪ ಅದು ಹೋಗ್ತಾರೆ ಕೊಡೆ ಬೈಜ್ಜತೆ ಇರ್ನಲ್ಲ ಇವಾಗ ಹಾಯ್ ರಾಹುಲ್ ಬ್ರೋ ಪನೊಂದುಲ್ಲೇರು ಸ್ವಾತ್ಯಕ್ಕ ಶಾಂತಕ್ಕ ಹಾಯ್ ರಾಹುಲ್ ಬ್ರೋ ಪನೊಂದುಲ್ಲೇರು ಗುಡ್ ಥ್ಯಾಂಕ್ ಯು ಕುಡ್ಲ ಬ್ಲೂ ಕೊರ್ಲೆ ಬೋರ್ಡೆ ಡಾಲಿಯನ್ನ ಒಲ್ಲರ ಕೇನದ ಪುಂಡಿ ಪನೊಂದುಲ್ಲೇರು ಸಂಪತ್ತಣ್ಣೆ ರಾಹುಲ್ ಅಣ್ಣ ಹಾಯ್ ಪನೊಂದುಲ್ಲೇರು 100 ಲಡ್ಡು ಕ್ಯಾರೆಟ್ ಬೀಟ್ರೂಟ್ ಪಾಲಕ್ ಯಪ್ಪ ದೇವ್ರಿ ಕೋಡೆ ಅನ್ಬೈತಿತ್ತು ಅಂದೆ ರಾಹುಲ್ ಅಣ್ಣ ಯಾನು ಹೆಣ್ಣು ಮಲ್ತತೆ ಕಾಲ್ ಬರ್ತಾನೆ ಅರ್ಜೆಂಟ್ ಚೆಂಡು ಮಲ್ತಿತ್ತು ಸೌತೆಕಾಯಿ ಸೌತೆಕಾಯಿ ಹಾಯ್ ಪನೊಂದುಲ್ಲ ರಾಹುಲ್ ಅಣ್ಣ ಹರಿತ ಪುಂಡಿ ಈರುಳ್ಳಿ ಬೆಂಡೆಕಾಯಿ ಸಂಪಣ್ಣ ಹಾಯ್ ಪನೊಂದುಲ್ಲೇರು ರಾಹುಲ್ ಅಣ್ಣ ಬೆಳ್ಳಾರಿ ಸ್ವಾತಿ ಅಕ್ಕನ ಲೈವ್ ಬೋದು ಹೆಂಗೆ ಅಂಚನೆ ಮಾಡ್ಕೊಂಡು ನಾನು ಏತು ಪೂರ ಪುದಾರುಂಡವೇನು ಪೂರ ಪಾಡ್ಬೆ ಪಾತರ್ನಜ್ಜಿ ಸೊಪ್ಪುಗಳ ಹೆಸರು ಸ್ವಾತಿ ಅಕ್ಕ ಅಂತ ನಗ್ತಿದ್ದಾರೆ ನೋಡಿ ಚಾಯ್ ಇಜ್ಜಿಯ ರಾಹುಲಣ್ಣ ರೋಡ್ಡೆ ಪೋಂತುಲ್ಲ ರೋಡ್ಲ ಜಬ್ಬು ಪುಂಡಿ ಅವು ಸಂಪತ್ತಣ್ಣ
ಸೊಪ್ಪುಗಳ ಹೆಸರು ಹೀಗಿದೆ. ಸ್ವಾತ್ಯಕ್ಕ ಹೇಳ್ತಿದ್ದಾರೆ, ಸ್ವಾತ್ಯಕ್ಕ ಅಂತ ನಗ್ತಿದ್ದಾರೆ ರಾಹುಲ್. ಮನಸ್ಸುಗಳ ಹೆಸರುಗಳು ಯಪ್ಪ ದೇವ್ರೆ. దాని రోడ్డు ఒక ఇంచుని ఆకాశుడు పోడా, ఆకాశుడు పోడి. ಸ್ವಾತ್ಯಕ್ಕ ಪಾತಿರ್ನೆ ಕಮ್ಮಿ, ಭಾರಿ ಡಿಸೆಂಟ್ ಅಂದಂದು ಗೊತ್ತಾವು. ಗುರು ಹಾಯ್ ಗುರು ಅವರೇ, ಹೇಗಿದ್ದೀರಾ? ಲೈವ್ಗೊಂದು ಲೈಕ್ ಕೊಡಿ. ಟೀ ಕುಡಿದ್ರ? ಪಾತರಗಿತ್ತಿ ಹಾಯ್, ಹೇಗಿದ್ದೀರಿ? ಟೀ ಕುಡಿದ್ರ? ಸ್ವಾತ್ಯಕ್ಕ ಅಂತ ಹೇಳಿ ಗುರು ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರಾಹುಲ್ ಅಣ್ಣ. ಪೋಲೆ ಪೋಲೆ ಸಂಪತ್ತಣ್ಣ ಮಲ್ಲೆಜ್ಜಿ. ಟೀ ಆಗಿಲ್ಲ, ನಮ್ಮ ಮನೆಗೆ ಹೋಗ್ತಿದ್ದೇನೆ ಗುರು ಅವರೇ. ಅಂದಿ ಅನ್ನ ಸೈಲೆಂಟ್ ಪನ್ನೊಂದು ಸ್ವಾತ್ಯಕ್ಕ ಸೈಲೆಂಟ್ ಇತ್ತು ನಕಲು ಪಾಪಗೆತ ಏನೆಲ್ಲಕ ಮಸ್ತ್ ಪಾತಿರ್ ನಕಲು ಜೋರಿಗೆ ಅತ್ತೆ ರಾಹುಲ್ ಅಣ್ಣ. ರಾಹುಲ್ ಅಣ್ಣ ಏನೆಲ್ಲಕ ಮಸ್ತ್ ಪಾತಿರ್ ನಕಲು ಜೋರತ್ತೆ. ಕಡಲೆ ಹಾಯ್ ಗುರು ಅವರೇ. ಹದಿನೆಂಟನೇ ಲೈಕ್ ಡನ್. ಕಾರ್ತಿಕ್ ಬ್ರದರ್ ಹಾಯ್, ಹೇಗಿದ್ದೀರಿ? ಟೀ ಕುಡಿದ್ರಾ? ಸ್ವಾತ್ಯಕ್ಕೆ ಯೋಚನೆ ಮಾಡ್ತಂದಿಲ್ಲ. 100 ಲಡ್ಡು ಅವರು ಮೌನ ವ್ರತ ಆಗಿದ್ದಾರೆ. ಲೈಕ್ ಥ್ಯಾಂಕ್ ಯು ಗುರು ಬ್ರದರ್. ಕಾಫಿ ಆಯಿತಾ? ಕಾಫಿ ಇಲ್ಲ, ನಾನು ಮನೆಗೆ ಹೋಗ್ತಿದ್ದೀನಿ. ಹಾಯ್ ಗುರು ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಅಯ್ಯೋ ಸಂಪತ್ತಣ್ಣ ಸೂಪರ್, ಥ್ಯಾಂಕ್ ಯು ಸ್ವಾತ್ಯಕ್ಕ. ಬಾಯ್ ಸಂಪತ್ತಣ್ಣ. ರವೀಂದ್ರ ಬ್ರೋ ಜಂಪು, ಹೌದೌದು ನಾನು ಸೂಪರ್ ಇದ್ದೇನೆ. ಕಾರ್ತಿಕ್ ಬ್ರದರ್ ಸ್ವಾತ್ಯಕ್ಕ ಬಾಯ್ ಪನ್ನೊಂದಿಲ್ಲೇರು. ಸ್ವಾತ್ಯಕ್ಕ 100 ಪನ್ನೊಂದಿಲ್ಲೇರು. ವಾಕಿಂಗಾ? ಹೌದು ವಾಕಿಂಗ್ ಕಾರ್ತಿಕ್ ಬ್ರದರ್. ಓಕೆ ಗುಡ್ ನೈಟ್. ಇರೇನ ಎನ್ನ ರಾಶಿ ಕುಂಭರಾಶಿ ಡಾಲೇಣ, ಎನ್ನ ರಾಶಿ ಕುಂಭರಾಶಿ. ಸ್ವಾತ್ಯಕ್ಕ ಹಾಯ್ ಹೇಳ್ತಿದ್ದಾರೆ ಗುರು ಅವರು. ಸ್ವಾತ್ಯಕ್ಕ ಮಾತಾಡಿ ಅಂತ ಹೇಳ್ತಿದ್ದಾರೆ 100. ಥ್ಯಾಂಕ್ ಯು 100 ಅವರೇ. ದೋಸೆಗಳ ಹೆಸರು ಓಕೆ ಸಿಸ್ಟರ್. ದೋಸೆ, ಮಸಾಲೆ ದೋಸೆ, ನೀರು ದೋಸೆ, ಓಡು ದೋಸೆ, ಉದ್ದಿನ ದೋಸೆ. ನಿದ್ರೆ ಜಾಸ್ತಿ ಆಯ್ತು ಹೆಜ್ಜಿ 2 ದಿನ ಅಂಡ್ ನಿದ್ರೆ ಕರೆಕ್ಟ್ ಆವಂದೆ ಡಾಲೆ ಅಣ್ಣ ಗೊತ್ತುಂಡೀರಿಗೆ. 2 ದಿನ ಹೊಡ್ಜಿಂಚ ನಿದ್ರೆ ಕರೆಕ್ಟ್ ಇಜ್ಜಿ. ಸಿಸ್ಟರ್ ನೆಕ್ಸ್ಟ್ ಮಂತ್ ಜೋಪಾನ ಕುಂಭರಾಶಿ. ಯಾಕೆ ಕಾರ್ತಿಕ್ ಬ್ರದರ್ ಏನುಂಟು ನೆಕ್ಸ್ಟ್? ಸ್ವಾತ್ಯಕ್ಕ ಡಲ್ ಆಗಿದ್ದಾರೆ, ಏನಾಯಿತು? ರಾಧಿಕಕ್ಕ ಹಾಯ್, ಹೇಗಿದ್ದೀರಿ? ಟೀ ಕುಡಿದ್ರಾ? ನೆಕ್ಸ್ಟ್ ಮಂತ್ ದುಡ್ಡಿನ ವಿಷಯದಲ್ಲಿ ಜೋಪಾನ. ಹೌದಾ ಕಾರ್ತಿಕ್ ಬ್ರದರ್, ಏನಾಗುತ್ತೆ? ಮುದ್ದುಲ್ಲಿ ಅಂತ ಯೋಚನೆ ಮಾಡ್ತಿದ್ದಾರೆ 100 ಲಡ್ಡು. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಅಕ್ಕ. ಟೀ ಕುಡಿದ್ರಾ? ದಾಯ ಮುದ್ದು ಕಾಲೇಜಿ ಒಂಚೂರು ಟೆನ್ಷನ್ ಇತ್ತಣ್ಣ ಅಂಚ ಶಾಂತಕ್ಕ. ಕೊಡಗಿನಲ್ಲಿ ಮಳೆ ಬಂದಿಲ್ಲ. ನೀವು ಇವತ್ತೇ ಹೆದರಿಸ್ತಿದ್ದೀರಂತ ಕಾರ್ತಿಕ್ ಬ್ರದರ್. ನೀವು ನೆಕ್ಸ್ಟ್ ಮಂತ್ ಇದ್ದು ಇವತ್ತೇ ಹೆದರಿಸ್ತಿದ್ದೀರಂತ. ಓ ಎಲ್ಲನಾ ಎಲ್ಲದಾದುಂಡು? ಹಾಂ ಕೊಂದತೆ ಗೊತ್ತಜ್ಜಿ. ಹಾಂ ತಿಂಡಿ ಆಯಿತು.
ಮಳೆ ನಿದ್ರೆ ದಾದನ ಗೊತ್ತುಜ್ಜಿ ಡಾಲಿ ಅಣ್ಣ. ದುಡ್ಡು ಕೇಳೋದು ಚಾನ್ಸಸ್ ಇರುತ್ತೆ, ಕಳೆದುಕೊಳ್ಳೋದಕ್ಕ. ಓ ದೇವರೇನೆ. ಆಧಾರ್ ಚಹಾ ಕುಡಿದ್ರಿ ಮೇಡಮ್? ಇದೆ ಅಂತ ಐಡಿ ಮಾರ ಆಧಾರ್. ಹಾಯ್ ನಮಸ್ತೆ, ಒಂದು ಲೈಕ್ ಕೊಡಿ. ಟೀ ಕುಡಿಲಿಲ್ಲ ಸ್ವಾತಿಕ್ ಅಂತ ನಗ್ತಿದ್ದಾರೆ. 100 ನಿಮ್ಮಲ್ಲಿ ಕೋಳಿ ಇದೆಯಾ ಅಂತ ಕೇಳ್ತಿದ್ದಾರೆ. ಸಿಸ್ಟರ್ ನಾನು ಅಸ್ಟ್ರಾಲಜಿ ಕಲ್ತಿದ್ದೇನೆ. ಹೌದಾ ಕಾರ್ತಿಕ್ ಬ್ರದರ್? 100 ಅಂತ ನಗ್ತಿದ್ದಾರೆ. ರಾಧಿಕಕ್ಕ ಥ್ಯಾಂಕ್ ಯು. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಕೋಳಿ ಇದೆ ಮುದ್ದು ಅಕ್ಕ ಅಂತ ಹೇಳ್ತಿದ್ದಾರೆ. 100 ಲಡ್ಡು. ರಾಧಿಕಕ್ಕ ಥ್ಯಾಂಕ್ ಯು. ರವೀಂದ್ರಣ್ಣ ಥ್ಯಾಂಕ್ ಯು. ತುಳುವ? ಹೌದು, ನಾನು ತುಳು ಮಾತಾಡ್ತೇನೆ. ನಿಮಗೆ ತುಳು ಬರುತ್ತಾ ಆಧಾರ್ ಅವರೇ? 100 ನಿಮ್ಮ ಊರು ಯಾವುದಂತ ಕೇಳ್ತಿದ್ದಾರೆ ಸ್ವಾತ್ಯಕ್ಕ. ಥ್ಯಾಂಕ್ ಯು ರವೀಂದ್ರಣ್ಣ. ಎಲ್ಲದಾದ ಎಲ್ಲ ಮೂಲು ಕೋಲುಂಡು ಶಾಂತಕ್ಕ ಮುಲ್ಪನೆ. ಮುದ್ದು ನಿಮ್ಮ ಊರು ಯಾವುದು? ನಂದು ಜಪಾನ್ ಸ್ವಾತ್ಯಕ್ಕ. ಥ್ಯಾಂಕ್ ಯು ಕಾರ್ತಿಕ್ ಥ್ಯಾಂಕ್ ಯು. ಸಿಂಧನೂರು ಥ್ಯಾಂಕ್ ಯು. ಲೈಕ್ ಕೊಡಿ ಥ್ಯಾಂಕ್ ಯು. 3 ವರ್ಷ ಇಜ್ಜಿ ನಮಗೂ ತುಳು ಕಲಿಸಿಕೊಡಿ ತುಳು ಅಂತ ಹೇಳ್ತಿದ್ದಾರೆ ಆಧಾರ್ ಅವರು. ರವೀಂದ್ರ ದೂರ ಪೋಯಿನ್ಕೆ ಅಂದಲ್ಲ ಶಾಂತಕ್ಕ. ಅಂದಿ ಸ್ವಾತ್ಯಕ್ಕ ಇರು ಪಾಪ ಯಾಂಜೋರು. ಮುದ್ದಕ್ಕ ಬೇಜಾರಿನಲ್ಲಿದ್ದೀರಾ? ಮ್ಯೂಟ್ ಮಾಡ್ತೇನೆ ಸ್ವಲ್ಪ. ಬೇಕಾ ಮೆಣಸು? ಬೇಕಾ ಮೆಣಸು? ಬಚ್ಚಂಗಾಯಿ ಮಾರೆ, ಬಚ್ಚಂಗಾಯಿ ಬೇಡ ಏರೆಗ್ಲ. ಬಚ್ಚಂಗಾಯಿ 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 ಬೇಕಂತೆ ಯಾರಿಗಾದ್ರು. ಬೇಕಾ? ಬಂದರು ನೋಡಿ, ಬಂದರು. ಕಿರಣ್ ಬ್ರದರ್ ಓಲ್ಪೋಯರ್ ಇರೇ ತುಳು ಬರ್ಪ ಜೊತೆ. ಸಾರಿ ಕನ್ನಡವ್ರು ಬರ್ತಾರ. ಮೆಣಸು ಅಲ್ಲ ರವೀಂದ್ರ ಅಣ್ಣ, ಅದು ಇದು
ಬಚ್ಚಂಗಾಯಿ ಬಚ್ಚಂಗಾಯಿ ಸಿಸ್ಟರ್ ಎಂತ ಸ್ಪೆಷಲ್ ಊಟಕ್ಕೆ ವೆಜ್ ಇವತ್ತು ಸ್ಪೆಷಲ್ ಏನಿಲ್ಲ. ಎಸ್ ಹೇಳಿ, ಬೇಡ ನಿಮಗೆ ಅಲ್ಲಿ ಮೆಸೇಜ್ ಆಗ್ತೇನೆ ಆಯಿತಾ. ಮತ್ತೆ ಕಿರಣ್ ಬ್ರದರ್ ಮತ್ತೆ ನಿಮಗೆ ಮೆಸೇಜ್ ಆಗ್ತೇನೆ ನೋಡಿ. ಬಚ್ಚನಕಾಯಿ ಇನ್ನ ಮಂಡ ರವೀಂದ್ರಣ್ಣ ಬಚ್ಚಂಗಾಯಿ ಮಾರ. ಓಕೆ ಸಿಸ್ಟರ್, ಓಕೆ ಸ್ವಾತಿ ಸಿಸ್ ಹೇಳ್ತಿದ್ದಾರೆ. ಕಿರಣ್ ಬ್ರದರ್ ಸೂಪರ್. ಊಟ ಆಯಿತು, ನಿಮ್ದು ಆಯಿತಾ? ಯಾವಾಗದ್ದು ರವೀಂದ್ರಣ್ಣ ಊಟ? ಊಟ ಆಯ್ತಾ ನೋಡ್ರಿ. ಎಲ್ಲಿ ಮಾರ ನಿಮಗೆ ಮೆಸೇಜ್ ಹಾಕ್ತೇನಲ್ಲ ಇನ್ಸ್ಟಾದಲ್ಲಿ ನೋಡಿ ಆಯಿತಾ. ಕಿರಣ್ ಬ್ರದರ್ ಏನು ಟಿಫಿನ್ ಮಾಡಿದ್ರಿ ಇವತ್ತು? ಯಾರಿಗೆ ಕೇಳಿದ್ದು ರವೀಂದ್ರಣ್ಣ? ಸೂಪರ್. ಇನ್ನೂ ಇಲ್ಲ ಮುದ್ದು ಅಕ್ಕ, ಕಾಫಿ ಆಯ್ತು ಅಂತ ಹೇಳ್ತಿದ್ದೆ 100 ಲಡ್ಡು. ನಂದು ಟೀ ಆಗಿಲ್ಲ ಅಂತ ಹೇಳ್ತಿದ್ದೆ ರವೀಂದ್ರಣ್ಣ. ಅಮಿತಾಬ್ ಬಚ್ಚನ್ ಕಾಯಿ ಮಂಡ ಪ್ರಶಾಂತ್ ಅಣ್ಣೇರೇನು ತೂಲೆ ಕೆರ್ಪಾನು. ಈಗ ಕಾಫಿ ಕುಡಿಯೋ ಸಮಯ ಅಂತ ಹೇಳ್ತಿದ್ದೆ 100 ಲಡ್ಡು. ಹಾಂ ಇಜ್ಜಿ ನಡವಂತ ಏನು ಚೆನ್ನಾಗಿ ಎಲ್ಲಂಜತ ತೂಕ ಎಲ್ಲಗ ಈಗ ಯಾನ್ ಪೋಪೆ. ಓಕೆ ಸ್ವಾತಿ ಅಕ್ಕ, ಥ್ಯಾಂಕ್ ಯು. ಐಸ್ ಕ್ರೀಮ್ ಇದೆ ಬನ್ನಿ ಜನರೇ ಅಂತ ಹೇಳ್ತಿದ್ದಾರೆ ರವೀಂದ್ರನ್. ಓಕೆ ಸ್ವಾತಿ ಅಕ್ಕ, ಬಾಯ್. ಹಾಂ ಈಡ್ ದೂರ ಪೋಪಿ ನೀವು ಯಾನಿಲ್ಲ ಬತ್ತ ಚೂರಿಪ್ಪು. ನೀವು ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ ರವೀಂದ್ರನ್. ಅಯ್ಯೋ ಎಂತ ಗತಿ ಕಾಣುಕಿದೆಯೋ ದೇವ, ಬೈಯಲ್ಲ ಆಯಿತಾ ಕಿರಣ್, ನೀವು ಹೆದರಬೇಡಿ. ಈರ್ನ ಆಫೀಸು ಅತ್ತೆ ಪ್ರಶಾಂತ್ ಅಣ್ಣ ನಾವು ರೋಡ್ ಪೋನ ಮಾರಂ ಪೋಯರು ಸತ್ಯಕ್ಕ ದಾದಾಂಡು. ಹಾಂ ನಾ ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಈ ಸ್ವಾತಿಗೆ ಒಂದು ಪುಸ್ತಕದ ಒಂದು ಕುಲ್ದಾರ ಅಂದು ಅದೇ ಕೋಲ ಮುಲ್ಪನೆ ಗೊತ್ತಂಡೆ ಕುಕ್ಕಿನಂತ ಅದು ಯಾನಿಲ್ಲ ಪೋನಂಗ ರಡ್ಡು ಬಚ್ಚಂಗಾಯಿ 19 ಅಂದೇ ಪ್ರಶಾಂತ್ ಅಣ್ಣ. ಬಟಾಟೆ ಮೂಲಂಗಿ నీకు అర్జన ఇంక ఇంచనే మెసేజ్ పాడరా బైదు ನಂದು ಅದೇ ಪನೊಂದೇ ಬೈದಾರ ಅಂದ ರವೀಂದ್ರನ್ನೆಲ್ಲ ಸ್ವಾತಿ ಅಕ್ಕನ ಅಜ್ಜನತ್ತು ಒಂದು ಕುಕ್ಕಿನಂತ ಟೆಂಪಲ್ ದೇವಸ್ಥಾನದ. ಸ್ವಾತಿ ಅಕ್ಕ ಥ್ಯಾಂಕ್ ಯು. 100 ಲಡ್ಡು ಅವರು ಮೇಲೆ ನೋಡ್ತಿದ್ದಾರೆ. ಅರ್ಜನ ಪಾತ್ರಂದೆ ಬೈದ ನಾನು ಸ್ವಾತಿ ಅಕ್ಕಲ್ಲ ರವೀಂದ್ರನ್ನೆಲ್ಲ. ಪ್ರಶಾಂತ್ ಬ್ರೋ ಹಾಯ್ ಪನ್ನೊಂದುಲ್ಲೇರು ಅವ್ರ ಅಡ್ಲ ಒಂಜತೆ ಟಾಲೆ ಅಣ್ಣ. ಕೊಡ್ತೀರಿ ಎನ್ನಲ ಉಂಡು ಎನ್ನ ಪಂಡ ಒಂದು ಕೊರ ಉಂಡು ಕೆಲವು ಅರ್ಧ ಕೊಡ್ತೀರಿ ಎನ್ನ ಎಲ್ಲ ಕಂಡು ಕೊಡ್ತೀವಿ ಒಂಚಿಡ್ದು ಲೆಕ್ಕ. ಹಾಂ ಸರಿ ಆರ್ನ ಒಂದೆನ್ನ ಎಲ್ಲ ಕೊತ್ತ ಬೇಲಾಂಡಿ ಏನಿತ್ತ ಇದಿನ ಪತ್ತೆ ನಮ್ಮಲ್ಲಿ ಜೋರು ಮಳೆ. ಹೌದಾ ಸ್ವಾತಕ್ಕ ನೇಮ ಬೇತೆ ಅಂದ ಯಾನೇನೇನು ನಿನ್ಗೆ ಗೊತ್ತಂಡಿ ಕಾರ್ಲ ಸೈಡ್ ಕೋಲ ಪನ್ಪೇರ ಅಂಚು ಪೂರ ನೇಮ ಪನ್ಪೇರ ಅಂಚೆ ಎಣ್ಣೆ ಕೋಲ ಬೇತೇನ. ಹಾಯ್ ಸ್ವಾತಕ್ಕ ಎಡ್ಡೆ ಸಪೋರ್ಟ್ ಇರ್ನ ಲೈವ್ಗೂ
RRನ ಲೈವ್ ಸೂಪರ್. ಥ್ಯಾಂಕ್ ಯು ಪ್ರಶಾಂತ ಬ್ರೋ ಪನಂದಲ್ಲಿ. ನಮ್ಮ ಕಡೆ ಬೆಂಕಿ ಮಳೆ ಇದೆ ಪನಂದಲೇರು 100 ಲಡ್ಡು ಗರಡಿಡು ಆಪುನು ನೇಮ ಅಂದ ಅವ್ರ ಗೊತ್ತಜ್ಜಿ ರವೀಂದ್ರಣ್ಣ. ಥ್ಯಾಂಕ್ ಯು ರವೀಂದ್ರಣ್ಣ. 100 ಲಡ್ಡು ಅವರು ಥ್ಯಾಂಕ್ ಯು. ನಮ್ಮಲ್ಲಿ ಪೂಜೆ ಹೌದಾ ಸತ್ಯಕ್ಕ ಥ್ಯಾಂಕ್ ಯು. ಪ್ರಮೋದು ಹಾಯ್ ಪ್ರಮೋದ್ ಅವರೇ, ಹೇಗಿದ್ದೀರಾ? ಟೀ ಕುಡಿದ್ರಾ? ಎಂಥ ತಿಂಡಿ ಇತ್ತು? ನಮ್ಮಲ್ಲಿ ಗುಡುಗು ಮಳೆ. ಅಜ್ಜಾಗ ಗುಳಿಗೆ ಕೋಲ ಪನ್ಪುನಿ ಅಂದೇಡಲ್ಲಿ ಅಣ್ಣ ಅತ್ತಿ ಅಜ್ಜನ ಬೇತೆ ಗುಳಿಗನ ಬೇತೆ ಅತ್ತಿ ಮುದ್ದು ಅಕ್ಕ ಅಂತ ಯೋಚನೆ ಮಾಡ್ತಿದ್ದಾರೆ. ನಾಯಿ ಮರಿ ತಿಂಡಿ ಬೇಕೆ ಅಂತ ಹೇಳಿ ಇಲ್ಲಿ ದೊಂಬು ಇದೆ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. 100 ನಿಮ್ಮ ಬೆಕ್ಕು ಚಿಕನ್ ಇಲ್ಲದೆ ಊಟ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಹಾಯ್ ಭಾಗ್ಯ ಇಂಚಲ್ಲರು ಚಾ ಪರಿಯಾರ ಅಂಚ ಪರ್ತಜಿ ಇಲ್ಲ ಒಂದಿಲ್ಲ ಇರ್ನಾಡಿ ತಿಂಡಿ ಬೇಕು, ಬಿಸ್ಕಿಟ್ ಬೇಕು. ಸತ್ಯಕ್ಕ ಥ್ಯಾಂಕ್ ಯು. ಏನು ಭಾಗ್ಯ ಮೇಡಮ್, ನಿಮ್ಮ ಮನೆಗೆ ಹೋಗಬೇಕಾದ್ರೆ ಟ್ರಕ್ಕಿಂಗ್ ಮಾಡಬೇಕಾ? ಬೆಟ್ಟ ಹತ್ತುವ ಇಲ್ಲ ನಡಿಬೇಕಲ್ಲ. ಅದೇ ಡಿಲೀಟ್ ಮಾಡ್ತಾರೆ ಪ್ರಮೋದು. ಹಾಯ್ ಮ್ಯಾಮ್. ಸತ್ಯಕ್ಕ 2 ಬಾತರೊಂದುಲ್ಲಾರು ಚಿಕನ್ ಕೊಡಿ ಮುದ್ದಕ್ಕೆ ಅದಕ್ಕೆ ಅಂತ ಹೇಳ್ತಿದ್ದಾರೆ. ಹಾಯ್ ಮ್ಯಾಮ್. ಏರ್ನ ಮಾಮಿ ಮಾರೇ ರವೀಂದ್ರಣ್ಣ ಯಾನ್ ಧರ್ಮಗ ಕೆಟ್ಟಿ ಸೈನ್ ಮಾರ 6 ನಾಯಿ ತಿಂಡಿ ಬೇಕಾ ಹಿರೇಗೆ ಕೇಂಡಿ ಅಂದ. ಹಾಯ್ ಅಂಕಲ್ ಪನೊಂದುಲ್ಲೆ ರವೀಂದ್ರಣ್ಣ. 2 ಪನ್ನಿ ನಾಯಿನ ಕಟ್ಟದು ಪಾಡಿಯರ 2 ಯಾನ್ ಸೌಖ್ಯ ಅಂದೆ ಪ್ರಮೋದು. ಇನ್ನು ಚಾನಲ್ಗೆ ಕನೆಕ್ಟ್ ಆಯ್ತು, 2 ಕನೆಕ್ಟ್ ಆದೇವೆ. ಆ ಲಡ್ಡು ಬೇಕು ಯಾಕೆ ಹಾಗೆ 100 ಮುದ್ದು ಸಿಸ್ಸರ್ನ ಬುಧರ್ ಲೈಟ್ ಉಂಡು ಡಾರೆ ಅಣ್ಣ ತುಲೆ. ಹಾಯ್ ಮುದ್ದು ಸಿಸ್ ಅಂತ ಹೇಳ್ತಿದ್ದಾರೆ. ಸಯ್ಯದ್ ಅವ್ರು ಮತ್ತೆ ಅಂದರು ಪಾಪ ಅಂದರೆ ಪಾಪ ಗೋಡೆ ಮೇಲೆ ದೀಪ ಮುದ್ದು ಹುಲಿ ಪಾಪ. ಹೌದಾ ಸ್ವಾತಿ ಅಕ್ಕ ಥ್ಯಾಂಕ್ ಯು. ಮುದ್ದು ಸಿಸ್ ಕೇಕ್ ಕೊಡಿ ಪ್ಲೀಸ್. ಕೇಕ್ ಎಲ್ಲಿಂದ ಕೊಡೋದೀಗ? ಸ್ವಾತಿ ಸಿಸ್ ಕಾಫಿ ಪಾರ್ಸೆಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಸಯ್ಯದ್ ಲೈಕ್ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಮುದ್ದು ಅಕ್ಕ ಪಾಪ ಯಾರು ಪಿ ಸರಿ, ನಾನು ಲೈವ್ ಎಂಡ್ ಮಾಡ್ತೇನೆ. ಎಲ್ರಿಗೂ ಬಾಯ್, ನಾಳೆ ಸಿಗ್ತೇನೆ. ಸಪೋರ್ಟ್ ಮಾಡಿದಂತ ಎಲ್ರಿಗೂ ಥ್ಯಾಂಕ್ ಯು. ವಿಶೇಷ ಅದಾಲ ಇಜ್ಜಿ ಪ್ರಮೋದು ಏರ್ಪ ನೋಡು ಏನು ಎಲ್ಲ ಲೈವ್ ಮಲ್ಪ ಎಲ್ಲ ಪಾತ್ರಗವೆ ಬಾಯಿ ಮಾತಿರಲ್ಲ. ಗುಡ್ ನೈಟ್. ಸಪೋರ್ಟ್ ಮಾಡಿದಂತ ಎಲ್ರಿಗೂ ಥ್ಯಾಂಕ್ ಯು. ಶುಭರಾತ್ರಿ. ನಾಳೆ ಸಿಗುವ.